ಉಡುಪಿ ಜಿಲ್ಲೆಯಾದ್ಯಂತ ದ್ವಿತೀಯ PUC ಪರೀಕ್ಷೆ ಆರಂಭವಾಗಿದೆ. ಆದರೆ ಪರೀಕ್ಷೆಗಿಂತಲೂ ದೊಡ್ಡ ಸದ್ದು ಮಾಡಿದ್ದು ಹಿಜಾಬ್ ಪ್ರಕರಣ. ಹಿಜಾಬ್ ಪ್ರಕರಣದಲ್ಲಿ ಕಾಲೇಜನ್ನು ತೊರೆದಿರುವಂಥ 6 ವಿದ್ಯಾರ್ಥಿನಿಗಳ ಪೈಕಿ ಇಬ್ಬರು ಇಂದು ಪರೀಕ್ಷೆಗಾಗಿ ಆಗಮಿಸಿದ್ರು, ಹಾಲ್ ಟಿಕೆಟನ್ನು ಪಡೆದಿದ್ರು. ಆದರೆ ಪರೀಕ್ಷೆ ಆರಂಭ ಆಗೋ ಹೊತ್ತಿನಲ್ಲಿ ಹಿಜಾಬ್ ತೆಗೆಯುವುದಕ್ಕೆ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಅವರನ್ನು ಪರೀಕ್ಷೆ ಬರೆಯೋದಕ್ಕೆ ಅನುಮತಿ ನೀಡಲಾಗಿಲ್ಲ. ಈ ಸಂದರ್ಭದಲ್ಲಿ ಅವರು ಪರೀಕ್ಷೆಯನ್ನು ತೊರೆದು ಹೊರನಡೆದಿದ್ದಾರೆ. ಇಲ್ಲೊಂದು ಹೈಡ್ರಾಮಾ ನಡೆದಿದೆ. ಸಾಕಷ್ಟು ಆತಂಕಗಳಿಗೆ ಕೂಡ ಕಾರಣ ಆಗಿತ್ತು. ಕಾರಣ ಏನಂದರೆ ದ್ವಿತೀಯ PUC ಪರೀಕ್ಷೆ ಆರಂಭವಾಗ್ತಿದ್ದಾಗೆ ಅವರು ಬರೋದೇ ಅನುಮಾನ ಅಂತ ಇತ್ತು. ಆದರೆ ಅದರಲ್ಲಿ ಇಬ್ಬರು ಹಾಲ್ ಟಿಕೆಟನ್ನು ಪಡೆದಿದ್ರು. ಕೊನೆಗೆ ಹಾಲ್ ಟಿಕೆಟ್ ತೆಗೆದು ಪರೀಕ್ಷೆ ಬರೆಯೋದಕ್ಕೆ ಹೋಗಿದ್ದಾರೆ. ಅಲ್ಲಿ ಮೇಲ್ವಿಚಾರಕರು ನಿಮಗೆ ಹಿಜಾಬ್ ಧರಿಸಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ತಕ್ಷಣ ಅವರು ಹೊರಟೋಗಿದ್ದಾರೆ. ಇನ್ನು ಜಿಲ್ಲಾಧಿಕಾರಿ ಕೂರ್ಮಾರಾವ್ ಅವರು ಪರೀಕ್ಷಾ ಕೇಂದ್ರಗಳಿಗೆ ಭೇಟಿಯನ್ನು ನೀಡಿದ್ರು. ಈ ಬಗ್ಗೆ ಕೂರ್ಮಾರಾವ್ ತಮ್ಮ ಈ ಪರೀಕ್ಷೆಯ ಸಿದ್ಧತೆಗಳ ಬಗ್ಗೆನೂ ಎಲ್ಲ ಅಭಿಪ್ರಾಯವನ್ನು ಹೇಳಿದ್ದಾರೆ. ಜೊತೆಗೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮವಾಗಿ ಪರೀಕ್ಷಾ ಕೇಂದ್ರಗಳಲ್ಲಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ. 28 ಪರೀಕ್ಷಾ ಕೇಂದ್ರಗಳಲ್ಲಿ ಸುಮಾರು 15,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಏಪ್ರಿಲ್ 22ರಿಂದ ಮೇ 18ರವರೆಗೆ ಈ ಪರೀಕ್ಷೆಗಳು ನಡೆಯುತ್ತೆ. PU ಸೆಕೆಂಡ್ ಇಯರ್ ಎಕ್ಸಾಮ್ಸು ಏಪ್ರಿಲ್ 22 ಇವತ್ತರಿಂದ ಮೇ 18 ತನಕ ನಡೆಯಲಿದೆ. ಉಡುಪಿ ಜಿಲ್ಲೆಯಲ್ಲಿ 28 ಸೆಂಟರ್ಸ್ ಈ 15,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಎಕ್ಸಾಮಲ್ಲಿ ಭಾಗವಹಿಸಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ಎಕ್ಸಾಮ್ ಸಂಬಂಧಪಟ್ಟವಾಗಿ ಏನೇನು ಸಿದ್ಧತೆ ಆಗಬೇಕು, CCTV ವ್ಯವಸ್ಥೆ ಇರಬಹುದು, ಅದೇ ರೀತಿಯಲ್ಲಿ ಕೆಲವು ಪ್ರೊಹಿಬಿಟರಿ ಆರ್ಡರ್ಸ್ ಇರಬಹುದು. ಎಲ್ಲ ಎಕ್ಸಾಮ್ ಸೆಂಟರ್ಗೆ 200 ಮೀಟರ್ ತನಕ ಅಲೋ ಮಾಡಬೇಕನ್ನೋ ರೀತಿಯಲ್ಲಿ ಕೂಡ ಮಾಡಿದ್ದೀವಿ. ಅದೇ ರೀತಿ ವೀಕ್ಷಕರನ್ನು ಕೂಡ ನಾವು ಕಾಲೇಜುಗಳಿಗೆ ಮಾಡಿದ್ದೀವಿ. ಎಲ್ಲ ಸುವ್ಯವಸ್ಥಿತವಾಗಿ ನಡೀತಾ ಇದೆ. ತಮಗೆ ಗೊತ್ತಿರುವಂತೆ ಈವನ್ SSLC ಎಕ್ಸಾಮ್ಸಲ್ಲಿ ಕೂಡ ನಾವು ನೋಡಿದ್ದೀವಿ. ಒಳ್ಳೆ ರೀತಿಯಲ್ಲೆಲ್ಲ ವಿದ್ಯಾರ್ಥಿಗಳೆಲ್ಲ ಬರ್ತಿದ್ದಾರೆ. ಇನ್ನು ಚಿಕ್ಕಮಗಳೂರಿನಲ್ಲೂ ದ್ವಿತೀಯ ಪರೀಕ್ಷೆ ಆರಂಭವಾದಂತಹ ಹಿನ್ನೆಲೆಯಲ್ಲಿ ಶಿಕ್ಷಣ ಸಚಿವ BC ನಾಗೇಶ್ ಅವರು ದ್ವಿತೀಯ PUC ಪರೀಕ್ಷೆ ಕೇಂದ್ರಗಳಿಗೆ ಭೇಟಿಯನ್ನು ನೀಡಿದ್ದಾರೆ. ನಗರದ ಜೂನಿಯರ್ ಕಾಲೇಜಿನಲ್ಲಿರುವ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿ ಪರೀಕ್ಷಾ ಕೊಠಡಿಗಳ ಪರಿಶೀಲನೆಯನ್ನು ನಡೆಸಿದ್ದಾರೆ ಸಚಿವರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 9,671 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. 18 ಪರೀಕ್ಷಾ ಕೇಂದ್ರಗಳಲ್ಲಿ ಈ ಪರೀಕ್ಷೆ ನಡೆಯುತ್ತೆ. 4,597 ಬಾಲಕರು, 5,024 ಬಾಲಕಿಯರು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಅದೇ ರೀತಿಯಾಗಿ ಸ್ವತಃ ಸಚಿವರೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿಯನ್ನು ನೀಡಿದ್ದಾರೆ.